ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಕಳೆದ 3-4 ದಿನದಿಂದ ಮಳೆ, ಹಾಗಾಗಿ ಕೆಲವರಿಗೆ ತುಂಬ ತೊಂದರೆಗಳಾಗಿದ್ದಾವೆ. ಆದ್ರೂ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ಯಾರಿಗೂ ತೊಂದರೆ ಆಗಬಾರ್ದು. ತುಂಬ ಮಳೆ, ಬಟ್ ಇಲ್ಲಿ ಸ್ವಲ್ಪ ಈಗ ಮಳೆ ಕಮ್ಮಿ ಉಂಟು ನೋಡಿ. ಇವತ್ತು ಬಿಸಿಲುಂಟು, ಅದಕ್ಕೆ ನಾನು ಹೊರಗೆ ಕೂತಿದ್ದೀನಿ. ಈಗ ಬಿಸಿಲಿದೆ. ಹಾಗೇನೋ 2-3 ದಿನದಿಂದ ನಮಗೆ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ. ರೀಸನ್ ಇದೆ, ಒಂದು ಗುಡ್ ನ್ಯೂಸು ಏನೊಂದು ಕೆಲವರಿಗೆ ಗೆಸ್ ಮಾಡಿರಬಹುದು. ಗುಡ್ ನ್ಯೂಸ್ ಏನಂದರೆ, ಸೌಮ್ಯನಿಗೆ ಡೆಲಿವರಿ ಆಯಿತು. ನಮ್ಮ ಮನೆಗೆ ಒಂದು ಸಣ್ಣ ಬಾವ ಬಂದಿದೆ ಈಗ ಸದ್ಯನಿಗೆ ಆಟ ಆಡಲಿಕ್ಕೆ. ಹಾಗಾಗಿ ನಾನು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಇಲ್ಲ ಅಂತ ಓಡಾಡ್ತಿದ್ದೆ. ನಾರ್ಮಲ್ ಡೆಲಿವರಿ, ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ಆರಾಮ್ಸಾಗಿ ಒಂದು ಒಳ್ಳೆ ರೀತಿಯಲ್ಲಿ ಡೆಲಿವರಿ ಮುಗೀತೊಳೋದು. ಮೋಸ್ಟ್ಲಿ ನಾಳೆ ಮನೆಗೆ ಬರ್ತಾಳೆ. ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಅವಳು ಕೇಳ್ತಾ ಇದ್ಲು, ವಿಡಿಯೋ ಹೇಳಿದ್ರ ಅಂಥೇಳಿ. ನನಗೆ ಮೊನ್ನೆಯಿಂದ ಆಗಲಿಲ್ಲ, ಆ ಕಡೆ ಎಲ್ಲ ನಾನು ಓಡಾಡ್ತಿರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ನಿಮ್ಗೆ ಹೇಳಲಿಕ್ಕೆ ಆಗಿರಲಿಲ್ಲ. ನಾನು ಆ್ಯಕ್ಚುಲಿ ಕಮ್ಯುನಿಟಿ ಪೋಸ್ಟ್ ಹಾಕುವ ಅಂತ ಹೇಳಿದ್ದೆ. ಬೇಡ, ಕಮ್ಯುನಿಟಿ ಪೋಸ್ಟ್ ಹಾಕೋದಕ್ಕಿಂತ ಈ ರೀತಿಯಾಗಿ ನಾವು ನೇರವಾಗಿ ಹೇಳೋದ್ರಿಂದ ಸ್ವಲ್ಪ ನಮಗೂ ನಿಮಗೊಂದು ಟಚಿಂಗ್ ಚೆನ್ನಾಗಿರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹೇಳು ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸದ್ದಿನ್, ಹೇಗೆ ಖುಷಿ ಆಯಿತಾ ಬಾವ ಬಂದಿದ್ದು? ಎಷ್ಟು ಖುಷಿ ಉಂಟು? ಇವೊಂದು ಒಳ್ಳೆ 10 ಖುಷಿಯ ಇವೊಂದೊಂದು ಒಳ್ಳೆ ಕಾಮಿಡಿ ಇತ್ತು. ನಾವು ಅವಳ ಡೆಲಿವರಿ ಆಗೋ ಸಮಯದಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಇದ್ವಿ. ಸುಮಾರು ಸಂಜೆ 7:20 ಆ ಟೈಮಲ್ಲಿ ಅವಳಿಗೆ ಡೆಲಿವರಿ ಆಗುತ್ತೆ. ಒಬ್ಬ ನರ್ಸ್ ಬಂದು ಹೇಳ್ತಾರೆ ಡೆಲಿವರಿ ಆಯಿತು ಅಂಥೇಳಿ. ಇವನಿಂದ ಎಷ್ಟು ಖುಷಿ ಆಯಿತು ಅಂತಂದರೆ, ಅದು ಉದ್ದೊಂದು ಹಾಲ್ ಥರ ಇದೆ. ಎಲ್ಲ ಓಡಾಡಿದ್ದ, ಅಲ್ಲಿ ಎಲ್ಲ ಓಡಾಡಿ ಆ ಮಳೆ ಬಂದು ಚಳಿ ಇದ್ರೂ ಅವನು ಬೆವ್ತೋಗಿದ್ದ, ಅಷ್ಟು ಓಡಾಡ್ದ. ಆಮೇಲೆ ತಗೊಂಬಂದು ಡಾಕ್ಟ್ರೆಲ್ಲ ಬಂದು ಮಗುವಿನ ತೋರಿಸಿ, ಸಾಮಾನ್ಯ ತೋರಿಸಿರಲಿಲ್ಲ ಅಂದರೆ ಕೂಡಲೇ ತೋರಿಸಲ್ಲ, ಮಗುವಿನ ತೋರಿಸಿದ್ರು. ಮೊಬೈಲ್ ನೋಡಿಕೊಂಡು ನಾವು ಸುಮಾರು 8 ಗಂಟೆ ತನಕ 8-8 ತನಕ ಅಲ್ಲಿದ್ವಿ. 8-8:30 ಮತ್ತು ನಾವು ಮನೆಗೆ ಬಂದ್ವಿ. ಯಾಕಂದರೆ ಮತ್ತು ನಿಲ್ಲುವ ಹಾಗೆ ಇಲ್ಲ. ಅದು ಆ್ಯಕ್ಚುಲಿ 8 ಗಂಟೆ ಮೇಲೆ ನಿಲ್ಲುವ ಹಾಗೆ ಇಲ್ಲ ಒಳಗಡೆ. ಬಟ್ ನಾವು ರಿಕ್ವೆಸ್ಟ್ ಮಾಡೋದ್ರಿಂದ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ನಮಗೆ ಕೊಟ್ಟರು ನಿಲ್ಲಲಿಕ್ಕೆ. ಅದಾದ ನಂತರ ಸ್ವಲ್ಪ ಮೆಡಿಷನ್ ತರಲಿಕ್ಕಿತ್ತು, ಮಗುವಿಗೆ ಬೇಕಾದಂತಹ ಡೈಪರ್ಸ್ ಎಲ್ಲ ತರಲಿಕ್ಕಿತ್ತು. ಅದೆಲ್ಲ ತಂದು ನಾನು ಕೊಟ್ಟು ಆಮೇಲೆ ನಾನು ಈ ಕಡೆ ಬಂದ್ವಿ. ಆ್ಯಕ್ಚುಲಿ ಇವತ್ತು ಸಂಜೆ ಹೋಗ್ಲಿಕ್ಕೆ ಉಂಟು, ಸದ್ಯನಿಗೆ ರಜೆ, ಹಾಗಾಗಿ ಹೋಗುವ ಅಂತೇಳಿ. ಅಲ್ಲಿ ಬಿಡೋದೇ 12 ಗಂಟೆಯಿಂದ 2 ಗಂಟೆ ತನಕ. ಹಾಗೆಯೇ ಸಂಜೆ 4ರಿಂದ 8 ಗಂಟೆ ತನಕ, 4ರಿಂದ 7 ಗಂಟೆ ತನಕ. ಹಾಗೆ ಆ ಟೈಮಲ್ಲಿ ಮಾತ್ರ ನಾವು ಹೋಗಬೇಕು. ಬೇರೆ ಟೈಮಲ್ಲಿ ಹೋದರೆ ಬಿಡೋದಿಲ್ಲ ಒಳಗಡೆ ನೋಡಲಿಕ್ಕೆ. ಸುಮ್ಮನೆ ಅಲ್ಲಿ ಹೋಗಿ ಹಾಸ್ಪಿಟ್ಲ್ ಕಾಯೋದು ಯಾಕಂತೇಳಿ ಆಮೇಲೆ ಹೊರಡುವ ಅಂಥೇಳಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಓ ಅಣ್ಣ, ಎಲ್ಲಿ ನೋಡಿದೆ ನೀನು? ಆರಾಗಿ ಇವತ್ತು ರಜೆ, ಆರಾಮಲ್ಲಿ ಮನೇಲಿದ್ದಾನೆ. ಮಕ್ಕಳಿಗೆ ಶಾಲೆ ಇರುವಾಗ ಮಳೆ ಬರ್ತಾಯಿತ್ತು, ರಜೆ ಕೊಟ್ಟಾಗ ಬಿಸಿಲು ಬರ್ತಾ ಉಂಟು. ಒಂಥರ ವಿಚಿತ್ರವಾದ್ದು ಕ್ಲೈಮೇಟ್ ಇದು. ಯಾಕೋ ಮಕ್ಕಳಿಗೆ ಶಾಲೆಗೂ ಅದಕ್ಕೂ ಏನೋ ಒಂದು ಕನೆಕ್ಟ್ ಇರಬಹುದು ಅಲ್ವಾ? ಮತ್ತೆ ಬೇರೆ ಹೇಳು ಮಾರು ನೀನು. ಮತ್ತೆ ಕಮೆಂಟ್ ಮಾಡ್ತಾರೆ ಮಾರು, ಸದ್ದಿನ ಮಾತಾಡೋದೇ ಇಲ್ಲ ಅಂತೇಳಿ. ಅದಕ್ಕೆ ಬೇಗ ಹೇಳು. ಹಾಂ, ನಾನೇ ಎಲ್ಲ ಹೇಳದ್ನಾ? ಹೋಗುವ, ಅಮ್ಮನ ಕರ್ಕೊಂಬರುವ. ಯಾರು ನಮ್ಮ ಅಮ್ಮ ಮಾತಾಡೋಣ? ಬಾಬಾನ ಕರ್ಕೊಂಬರೋದು. ಸ್ನೇಹಿತರೆ, ಇದೊಂದು ಸಣ್ಣ ಅಪ್ಡೇಟ್ನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ. ಹಾಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಕೊಡಬೇಕು. ನಮ್ಮ ಮನೆಗೆ ಒಂದು ಬಾಬಾ ಬರ್ತಂಡು ವಸ್ತು ಅಲ್ಲ, ಹೇಳಿ ನೀನು ಹೇಳಿ. ಲೈಕ್ ಕೊಡ್ತಾರೆ. ಲೈಕ್ ಕೊಡಿ, ನಾಚಿಕೆ ಅವನಿಗೆ ಲೈಕ್. ಸೌಮ್ಯ ಮನೆಗೆ ಬಂದ ನಂತರ ನಿಮಗೆ ನಾನು ಸೌಮ್ಯನನ್ನು ತೋರಿಸ್ತೀನಿ, ಹಾಗೆ ಅವಳ ಜೊತೆ ಸಹ ಮಾತಾಡಿಸ್ತೀನಿ, ಆಯಿತಾ? ಓಕೆ, ಥ್ಯಾಂಕ್ ಯು, ಬಾಯ್. ನಮಸ್ಕಾರ.